ನಮ್ಮ ಸನಾತನ ಧರ್ಮದಲ್ಲಿ ಅತ್ಯಂತ ಪ್ರಾಚೀನ ದೇವತೆ ಅಂತ ಯಾರಾದರೂ ಒಬ್ಬ ಇದ್ರೆ ಅದು ಈಶ್ವರ ಅಂತ ಅರ್ಥ. ಒಂದು ಕಲ್ಲನ್ನ ಒಂದು ದೇವರು ಅಂತ ಪೂಜೆ ಮಾಡಿದ ಸಂದರ್ಭದಿಂದ ಆರಂಭ ಮಾಡಿದರೆ ಅವತ್ತಿಂದೇ ಈಶ್ವರನ ಆರಾಧನೆ ಆರಂಭ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಸನಾತನ ಧರ್ಮದ ಗೊತ್ತಿರಬೇಕೆಲ್ಲರಿಗೂ ಇದು ಅತ್ಯಂತ ಪ್ರಾಚೀನ ದೇವತೆ ಯಾವುದಾದ್ರೂ ಒಂದಿದ್ರೆ ಅದು ಈಶ್ವರ ಅಂತ ಅರ್ಥ. ಈಶ್ವರನ್ ಬಿಟ್ಟು ಯಾವುದೇ ಅದಕ್ಕಿಂತ ಹಿಂದಿನ ಯಾವ ಪ್ರಾಚೀನ ದೇವತೆಯೂ ಇಲ್ಲ. ಹಿಂದಿನವರು ಏನು ನಂಬಿದ್ರಂದ್ರೆ ಯಸ್ಮಿನ್ ಗ್ರಾಮೇ ಶಿವೋ ನಾಸ್ತಿ ಗ್ರಾಮೋಯಂ ಕುತ್ಸಿತೋ ವಿದುಹು ಅಂತ ನಂಬಿದ್ರು. ಯಾವ ಗ್ರಾಮದಲ್ಲಿ ಶಿವ ದೇವಸ್ಥಾನ ಇಲ್ವೋ ಆ ಗ್ರಾಮ ಅತ್ಯಂತ ಕೆಟ್ಟ ಗ್ರಾಮ ಅಂತ ನಂಬಿದ್ರು. ಆ ಗ್ರಾಮಕ್ಕೆ ಯಾರು ಹೋಗಬಾರ್ದು, ಅಲ್ಲಿ ನಿವಸೇತ್ ದಿವಸನ್ ಒಂದು ದಿನವೂ ಕೂಡ ಅಲ್ಲಿ ನಿವಸೇತ್ ಉಳಿಬಾರ್ದು ಅಂತ ಹೇಳಿದ್ದಾರೆ. ನಾವು ಮಾತಿನಷ್ಟು ಕೇಳ್ತೇವಲ್ಲ, ಅದು ಬಹಳ ಕೆಟ್ಟ ಜಾಗ ಮಾರ್ಯಾರೆ, ಅಲ್ಲಿಗೆ ಹೋಗಬಾರ್ದು, ಅಲ್ಲೆಲ್ಲ ಉಳಿಯೋಕಾಗ ಅಂತ ಹೇಳುದಿಲ್ವಾ ಮಾತಿನಷ್ಟಕ್ಕೆ. ಬಹಳ ಕೆಟ್ಟ ಜಾಗ, ಅಲ್ಲಿಗೆಲ್ಲ ಹೋಯ್ಬೇಡಿ ಮಕ್ಕಳೇ ಅಂತ ಹೇಳುತ್ತಲ್ಲ. ಅದು ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂದರೆ ಯಾವ ವ್ಯವಸ್ಥೆಯಲ್ಲಿ ಈಶ್ವರ ಇಲ್ವೋ ಅದು ಅತ್ಯಂತ ಕೆಟ್ಟದ್ದು ಅಂತ ಹೇಳಿದ್ದಾರೆ. ಆ ಗ್ರಾಮವೇ ಕೆಟ್ಟದ್ದು, ಆ ಗ್ರಾಮದಲ್ಲಿ ಒಂದು ಸಿಂಗಲ್ ಡೇ ಉಳಿಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಈಶ್ವರನ ಮಹತ್ವ ಎನ್ನುವಂಥದ್ದು ನಮಗೆ ಅರ್ಥ ಆಗ್ತದೆ. ಶಿವ ಇಲ್ದಿದ್ದೆಲ್ಲ ಶವ. ನೋಡಿ, ಶಿವನನ್ನು ನಾವು ಲಿಂಗಾಕಾರದಲ್ಲಿ ಪೂಜೆ ಮಾಡ್ತೇವೆ. ಇದ್ರ ಹಿಂದೆ ತುಂಬ ಒಂದು ವಿಜ್ಞಾನ ಉಂಟು. ಹಿಂದೆ ಈ ಬ್ರಹ್ಮಾಂಡ, ಈ ಗ್ಯಾಲಾಕ್ಸಿ ಅಂತೆಲ್ಲ ಏನಿತ್ತಲ್ಲ, ಇದೆಲ್ಲ ಒಂದು ಕಾಲದಲ್ಲಿ ಇದ್ದದ್ದು ಲಿಂಗಾಕಾರದಲ್ಲಿಯೇ. ಇದನ್ನ ನಮ್ಮ ಋಷಿಗಳು ತಮ್ಮ ದಿವ್ಯ ಶಕ್ತಿಯಿಂದ ತಿಳ್ಕೊಂಡು ಆದಿಯಲ್ಲಿ ಲಿಂಗ ಪೂಜೆ ಅಂತ ಆರಂಭ ಮಾಡಿದ್ರು. ಹಾಗಾಗಿ ಶಿವಲಿಂಗದ ಆರಾಧನೆಯನ್ನು ಯಾರಾದರೂ ಅಪಹಾಸ್ಯ ಮಾಡಿದ್ರಂದ್ರೆ ಅವರು ಬ್ರಹ್ಮಾಂಡಕ್ಕೆ ಅಪಹಾಸ್ಯ ಮಾಡಿದ ಹಾಗೆ. ಯಾಕಂದ್ರೆ ಪೂರ ಗ್ಯಾಲಾಕ್ಸಿ ಇದ್ದದ್ದೇ ಒಂದು ಲಿಂಗಾಕಾರದಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಆ ಲಿಂಗಾಕಾರ ಅದನ್ನ ಸುಷುಪ್ತಿ, ಜಾಗೃತಿ ಅಂತ ಹೇಳ್ತೇವೆ, ಅದು ಶಿವ ಅಂತ ಹೇಳ್ತೇವೆ. ಕೆಳಗಿನ ಭಾಗ ಏನಿದೆ ಅದು ಪೀಠ ಅಂತ ಹೇಳ್ತೇವೆ, ಅದನ್ನ ನಾವು ಶಕ್ತಿ ಅಂತ ಹೇಳ್ತೇವೆ, ಎನರ್ಜಿ ಅಂತ ಹೇಳ್ತೇವೆ. ಈ ಸುಷುಪ್ತಿ ಮತ್ತೆ ಎನರ್ಜಿ ಸೇರಿದಾಗ ಜಗತ್ತು ಸೃಷ್ಟಿಯಾಗತ್ತೆ. ಇದು ಬರೀ ಪುರಾಣದ ಬುರುಡೆ ಅಲ್ಲ, ಇದು ಜೀವನದ ವಾಸ್ತವ ತತ್ವ. ಹಾಗಾಗಿ ಶಿವಲಿಂಗವನ್ನು ಯಾರಾದರೂ ಅಪಹಾಸ್ಯ ಮಾಡಿದರೆ ಅದು ಬ್ರಹ್ಮಾಂಡ ತತ್ವವನ್ನೇ ಅವರು ಅಪಹಾಸ್ಯ ಮಾಡಿದಾಗೆ, ಅವರು ಅಜ್ಞಾನಿಗಳಂತ ಅರ್ಥ. ಶಿವನ ಮೇಲೆ ಯಾಕಷ್ಟು ನೀರು ಹಾಕಬೇಕಂದ್ರೆ ಶಿವನ ಸುತ್ತ ತುಂಬ ಎನರ್ಜಿ ಇರ್ತದೆ, ತುಂಬ ಶಕ್ತಿ ಇರ್ತದೆ. ನಿರಂತರವಾಗಿ ಆ ನೀರನ್ನು ಹಾಕುವುದರಿಂದ, ಅಭಿಷೇಕ ಮಾಡುವುದರಿಂದ ಆ ಶಕ್ತಿ ಶಾಂತವಾಗತ್ತೆ. ಶಕ್ತಿ ಶಾಂತವಾಗುವುದರಿಂದ ನಮ್ಮ ಮನಸ್ಸು ಶಾಂತವಾಗತ್ತೆ ಅಂತ. ಹಾಗಾಗಿ ಹಾಲನ್ನು ವೇಸ್ಟ್ ಮಾಡ್ತಾರೆ ಈಶ್ವರ ಲಿಂಗಕ್ಕೆ ಹಾಕಿ ಅಂತ ಯಾರಾದರೂ ಹೇಳಿದ್ರೆ ಅವ್ರು ಮೂರ್ಖರಂತ ಅರ್ಥ. ಹಾಲನ್ನು ವೇಸ್ಟ್ ಮಾಡೋದಿಲ್ಲ, ಅಭಿಷೇಕ ಮಾಡಿದ ಹಾಲನ್ನು ಎಲ್ಲರಿಗೂ ತೀರ್ಥ ಅಂತ ಕೊಡ್ತಾರೆ. ಹಾಗಾಗಿ ಶಿವ ನಮ್ಮ ಬ್ರಹ್ಮಾಂಡವನ್ನೇ ಪ್ರತಿನಿಧಿಸ್ತಕ್ಕಂಥ ಒಂದು ದೇವರು. ಈ ಶಿವ ನಮ್ಮ ಸನಾತನ ಧರ್ಮದ ಅತ್ಯಂತ ಪುರಾತನ ದೇವರು. ಇವನು ಘೋರನೂ ಹೌದು, ಅಘೋರನೂ ಹೌದು. ಇವ ನಿತ್ಯವೂ ಹೌದು, ಶಾಶ್ವತವೂ ಹೌದು, ಸನಾತನನೂ ಹೌದು, ಸುಂದರನೂ ಹೌದು. ಹಾಗಾಗಿ ಶಿವಶಕ್ತಿಯನ್ನು ಬಿಟ್ಟು ಯಾವುದೂ ಇಲ್ಲ. ನಮ್ಮ ಕರಾವಳಿ ಅಂತ ಹೇಳ್ತೇವೆ, ನಮ್ಮ ಕರಾವಳಿಯ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದದ್ದೇ ಮೂಲತಃ ಪೂರ್ಣ ಶಿವಾರಾಧನೆ ಬಿಟ್ಟು ಇನ್ನೇನು ಇರಲಿಲ್ಲ. ಇಲ್ಲಿ 100ಕ್ಕೆ 100 ಶಿವಾರಾಧನೆಯೇ ಇದ್ದದ್ದು. ನೀವು ಇಡೀ ಭಾರತದನ್ನು ತಕೊಂಡ್ರೆ ಇತಿಹಾಸಕಾರರು 5,000 ದೇವಸ್ಥಾನ, ಪ್ರಾಚೀನ ದೇವಸ್ಥಾನ ಅಂತ ಇಟ್ಕೊಂಡ್ರೆ ಅದರಲ್ಲಿ 4,500 ದೇವಸ್ಥಾನ ಪೂರ್ತಿ ಶಿವಾಲಯವೇ. ಉಳಿದದ್ದು 500 ಅಮ್ಮನವರು, ಗಣಪತಿ, ಮತ್ತೊಂದು ಇನ್ನೊಂದು ಗ್ರಾಮ್ಯ ದೇವರು ಇತ್ಯಾದಿ ಇತ್ಯಾದಿ ಇರಬಹುದು. ಹಾಗಾಗಿ ಶಿವಾರಾಧನೆಯಷ್ಟು ಪ್ರಾಚೀನವಾದ್ದು, ಶಿವಾರಾಧನೆಯಷ್ಟು ವೈಜ್ಞಾನಿಕವಾದ್ದು ಇಡೀ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಇವತ್ತು ಶಿವ ಎಲ್ಲರನ್ನು ಎಳಿತಾ ಇದ್ದಾನೆ. ಒಂದು. ಇನ್ನೊಂದು, ಇಡೀ ನಮ್ಮ ವ್ಯವಸ್ಥೆಯಲ್ಲಿ ಸನಾತನ ಧರ್ಮವನ್ನ ನಮ್ಮ ವ್ಯವಸ್ಥೆಯಲ್ಲಿ ಜೈನಿಸಂ, ಬೌದ್ಧಿಸಂ ಇಂದ ಉಳಿಸಿಕೊಟ್ಟದ್ದೇನಾದ್ರೂ ಇದ್ರೆ ಅದು ಈಶ್ವರ ಅಂತ ಅರ್ಥ. ನಾವಿವತ್ತೆಲ್ಲ ಟಿವಿಲೆಲ್ಲ ಬುರುಡೆ ಬಿಡೋದು ನೋಡ್ತೇವಲ್ಲ, ನಾವು ಜೈನರು ಎಲ್ಲ ಒಂದೇಯ, ನಾವು ಬೌದ್ಧರೆಲ್ಲ ಒಂದೇ, ಏನು ಪ್ರಾಬ್ಲಮ್ ಇಲ್ಲ, ಜೈನಿಸಮಿಗೂ ಹೋಗ್ಬೋದು, ಬೌದ್ಧಿಸಮಿಗೂ ಹೋಗ್ಬೋದು ಅಂತ ಹೇಳ್ತೇವೆ. ತಲೆ ಸರಿ ಇಲ್ಲ ಅಂತ ಅರ್ಥ. ಜೈನರು, ಬೌದ್ಧರು ನಮ್ಮ ವೇದವನ್ನು ಒಪ್ಪುವುದಿಲ್ಲ. ವೇದ ನಮ್ಮ ಧರ್ಮಕ್ಕೆ ಮೂಲವಾಗಿರ್ತಕ್ಕಂಥದ್ದು. ಹಾಗಾಗಿ ಇಡೀ ವ್ಯವಸ್ಥೆ ಜೈನರ ರಾಜರ ಕಾಲದಲ್ಲಿ ಎಲ್ಲ ಜೈನಿಸಮಿಗೆ ಹೋಗ್ತಿತ್ತು. ಉದಾಹರಣೆಗೆ 3 ಪ್ರಸಿದ್ಧ ಮನೆತನಗಳು. ಒಂದು ಸೂರಾಲಿನ ತೋಳಾರ್ ಮನೆತನ. ಇದು ಆ ಭಾಗದಲ್ಲಿ ಸೂರಾಲ್ ಅರಮನೆ ಒಂದು ರಾಜ ಪರಂಪರೆಯಾಗಿದ್ದದ್ದು. ಜೈನಿಸಮಿಗೆ ಕನ್ವರ್ಟ್ ಆಗಿ ಹೋದರು ಅವರು. ತೋಳಾರ್ ಮನೆತನದವರು ಪೂರ್ತಿ ಜೈನಿಸಮಿಗೆ ಹೋದರು. ಆದರೆ ಸೂರಾಲಿನ ಮಹಾಲಿಂಗೇಶ್ವರ ಬಿಡ್ಲಿಲ್ಲ. ಅವರಿಗೆ ನಾನಾ ತರದ ಉಪದ್ರವವನ್ನು ಕೊಟ್ಟು ಪುನಃ ಆ ಮನೆತನದವರನ್ನ ಪುನಃ ಹಿಂದೂಯಿಸಮಿಗೆ ತಗೊಂಡ್ಬಂದ. ಹಾಗೆ ಪುತ್ತಿಗೆಯ ಚೌಟರಸರು ಅಂತ ಆ ಭಾಗದಲ್ಲಿ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮನೆತನ, ಅದು ಬಂಟರ ಮನೆತನ. ಅಲ್ಲೂ ಕೂಡ ಅವರು ಜೈನಿಸಮಿಗೆ ಕನ್ವರ್ಟ್ ಆಗಿ ಹೋದರು ರಾಜರ ಪ್ರಭಾವದಲ್ಲಿ. ಆದರೆ ಪುತ್ತಿಗೆಯ ಸೋಮನಾಥೇಶ್ವರ ಅವರನ್ನು ಬಿಡ್ಲಿಲ್ಲ. ಅವರಿಗೆ ನಾನಾ ತರದ ಉಪದ್ರವವನ್ನು ಕೊಟ್ಟು ಆ ಚೌಟ್ರೆಲ್ಲ ಜೈನಿಸಮಿಗೆ ಹೋದವರೆಲ್ಲ ಪುನಃ ಹಿಂದೂಯಿಸಮಿಗೆ ಬಂದರು. ಇನ್ನು ಕಡೆಯ 3ನೇ ದೊಡ್ಡ ಪರಂಪರೆ ವಿಟ್ಲದ ದೊಂಬರಸರು ಅಂತ, ಅದು ಕೂಡ ದೊಡ್ಡ ಮನೆತನ. ಅವರು ಕೂಡ ಜೈನಿಸಮಿಗೆ ಕನ್ವರ್ಟ್ ಆದ್ರು. ಆದರೆ ಆ ವಿಟ್ಲದ ಪಂಚಲಿಂಗೇಶ್ವರ ಅವರನ್ನು ಬಿಡ್ಲಿಲ್ಲ. ಪುನಃ ಅವರನ್ನ ನಾನಾ ತರದ ಉಪದ್ರವವನ್ನು ಕೊಟ್ಟು ಪುನಃ ಅವರನ್ನು ಸನಾತನ ಧರ್ಮಕ್ಕೆ ಬರ್ಲಿಕ್ಕೆ ಮಾಡಿದ. ಹಾಗಾಗಿ
ನಮ್ಮ ಕರಾವಳಿಯಲ್ಲಿಯೇ ಉಳಿದ ಕಡೆ ಬೇಡ, ನಮ್ಮ ಕರಾವಳಿಯಲ್ಲಿಯೇ ಜೈನರ ಪ್ರಭಾವದಲ್ಲಿ ಒಳಗಾದವರನ್ನೆಲ್ಲ ಪುನಃ ಹಿಂದೂ ಧರ್ಮಕ್ಕೆ ತಂದಂತ ಒಂದು ದೊಡ್ಡ ಕೀರ್ತಿ ಏನಾದರೂ ಇದ್ರೆ ಅದು ಪರಮೇಶ್ವರ ಪರಶಿವನಿಗೆ ಸಲ್ತದೆ. ಇಲ್ಲದೆ ಇದ್ದಿದ್ರೆ ಆ ಪರಮೇಶ್ವರ ಉಪದ್ರ ಕೊಟ್ಟು ಈ ಪುನಃ ಹಿಂದೂ ಧರ್ಮಕ್ಕೆ ಕರೆ ತರಿಸದೇ ಇದ್ದಿದ್ರೆ ಇವತ್ತು ರಾಜರೆಲ್ಲ ಕನ್ವರ್ಟ್ ಆದ್ಮೇಲೆ ಪ್ರಜೆಗಳು ಏನ್ ಮಾಡ್ತಾರೆ, ಯಥಾ ರಾಜ ತಥಾ ಪ್ರಜಾ, ಪ್ರಜೆಗಳು ಎಲ್ಲ ಜೈನಿಸಮ್ಮಿಗೆ ಬೌದ್ಧಿಸಮ್ಮಿಗೆ ಕನ್ವರ್ಟ್ ಆಗಿ ಸನಾತನ ಧರ್ಮಕ್ಕೆ ದೊಡ್ಡ ಆಪತ್ತನ್ನು ತಂದುಕೊಡ್ತಿದ್ರು. ಹಾಗಾಗಿ ಸನಾತನ ಧರ್ಮದವರು ನಾವು ನಿತ್ಯ ಈಶ್ವರನನ್ನ ಆರಾಧನೆ ಮಾಡಬೇಕು, ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ.